ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಭಯ ಹುಟ್ಟಿಸಿ ಸಾವು ನೋವಿಗೆ ಕಾರಣವಾಗಿರುವ ಕೊರೋನಾ ಈಗ ಕೃಷಿ ಕ್ಷೇತ್ರದ ಮೇಲೂ ತನ್ನ ಪರಿಣಾಮವನ್ನು ಬೀರಿದೆ. ಕೊರೋನಾ ಎಫೆಕ್ಟ್ ಮತ್ತು ಕೊರೋನಾ ಎಮರ್ಜೆನ್ಸಿ ಹಿನ್ನೆಲೆಯಲ್ಲಿ ಕಲ್ಲಂಗಡಿ ಹಣ್ಣಿನ ಮೇಲೆ ಪಾತಾಳಕ್ಕೆ ಇಳಿದಿದೆ. ಕಳೆದ ಕೆಲವು ವರ್ಷಗಳ ಕಲ್ಲಂಗಡಿ ಹಣ್ಣಿನ ದರಕ್ಕೆ ಹೋಲಿಸಿದರೆ ಈ ವರ್ಷ ಅದರ ಅರ್ಧದಷ್ಟು ಕೂಡ ಬೆಲೆ ಇಲ್ಲದೆ ಇರುವುದು ಕಲ್ಲಂಗಡಿ ಕೃಷಿಕರಿಗೆ ಆತಂಕ ಉಂಟುಮಾಡಿದೆ. ಕಳೆದ ಕೆಲವು ವರ್ಷಗಳಿಂದ ಕೆಜಿಯೊಂದಕ್ಕೆ 14-15 ರೂಪಾಯಿ ದರದಲ್ಲಿ ಕೃಷಿಕರಿಂದ ಕಲ್ಲಂಗಡಿ ಖರೀದಿಯಾಗುತ್ತಿತ್ತು. ಆದರೆ ಕೊರೋನಾ ಎಫೆಕ್ಟ್ನಿಂದಾಗಿ ಕಲ್ಲಂಗಡಿಯ ಸದ್ಯ 7-6-5 ರೂಪಾಯಿವರೆಗೆ ಕಿಲೋ ದರದಲ್ಲಿ ಕೃಷಿಕರಿಂದ ಖರೀದಿಸಲಾಗುತ್ತಿದೆ. ಈ ಬೇಸಿಗೆಯಲ್ಲಿ ಅತಿ ಹೆಚ್ಚು ಬೇಡಿಕೆ ಇರುವ ಹಣ್ಣು ಕಲ್ಲಂಗಡಿಯಾದರೂ ಕೂಡ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಮೊದಲ ಟ್ರಿಪ್ ಕೊಂಡು ಹೋದ ಹಣ್ಣುಗಳು ಖಾಲಿಯಾಗದ ಹಿನ್ನೆಲೆಯಲ್ಲಿ ಬೆಳೆದ ಕಲ್ಲಂಗಡಿ ಗದ್ದೆಯಲ್ಲೇ ಉಳಿದಿದೆ. ಈ ವರ್ಷ ಉತ್ತಮ ಫಸಲು ಬಂದರೂ ಕೂಡ ಮಾರುಕಟ್ಟೆಯಲ್ಲಿ ಕೊರೋನಾ ಭೀತಿಯಿಂದಾಗಿ ಕಲ್ಲಂಗಡಿ ಬೆಳೆಗೆ ಸಮಸ್ಯೆಯಾಗಿದೆ. ಸದ್ಯ ಕೇರಳಕ್ಕೆ ಕೋಟದ ಪ್ರಗತಿಪರ ಕೃಷಿಕ ಬೋಜಾ ಪೂಜಾರಿ ಕಲ್ಲಂಗಡಿ ಮಾರಾಟ ಮಾಡಿದ್ದಾರೆ. ಆದರೆ ಎರಡನೇ ಕಟಾವು ಕೇಳುವವರಿಲ್ಲದಂತಾಗಿದೆ ಎನ್ನುತ್ತಿದ್ದಾರೆ. ಈ ಕೊರೋನಾ ಎಫೆಕ್ಟ್ ಇಂದ 2 ವರ್ಷ ಕೆಳಗೆ 14, 14.5, 12, 12.5 ಇತ್ತು. ಈ ವರ್ಷ 5.5, 6, 6.5, 7 ರೂಪಾಯಿ ಹೈಯೆಸ್ಟ್ ರೇಟ್. ಇದರಿಂದ ಕೃಷಿಕರಿಗೆ ತುಂಬಾ ತೊಂದರೆ. ಜನರಿಗೆ ತೊಂದರೆ ಆಯ್ತಲ್ಲ ಕೊರೋನಾ ಎಫೆಕ್ಟ್, ಕೃಷಿಕರಿಗೆ ತುಂಬಾ ತೊಂದರೆ. ಆದ್ರಿಂದ ಇದು ಈಗ ಆದಷ್ಟು ಬೇಗ ನಮ್ಮ ಸರ್ಕಾರ ಇದಕ್ಕೆ ಎಚ್ಚೆತ್ತುಕೊಂಡು ನಮ್ಮ ರೈತರ ಮೇಲೆ ಎಲ್ಲ ಈ ಪರಿಣಾಮ ಬೀರೋದನ್ನ ಆದಷ್ಟು ಸರಿ ಮಾಡ್ಕೊಂಡು ನನ್ನ ಆಸೆ. ಇದು ಕೃಷಿಯಲ್ಲಿ ಇಳುವರಿ ಯಾರು ತೆಗಿಬಹುದು, ರೇಟ್ ಸಿಕ್ಕುವುದೇ ತುಂಬಾ ಕಷ್ಟ ಅಂತ ಪರಿಸ್ಥಿತಿ ಬಂದಿದೆ.